ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ಶನಿವಾರ ಪಂಚಾಯತ್ದ ನೇತ್ರಾವತಿ ಸಭಾಂಗಣ ನಡೆತಂಡು. ಜಿಲ್ಲಾ ಪಂಚಾಯತ್ ಸಭೆಟ್ ಅವ್ಯತೋ ಸಭೆ ಆಂಡಲ ನಿರ್ಣಯ ಪಾಲನೆ ಆವಂದಿಜ್ಜಿಂದು ಸದಸ್ಯರ ಸಭೆಟ್ ದುಡ್ದೇರು. ಕುಡ್ಲದ ಉರ್ವಸ್ಟೋಡುಪ್ಪುನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ನೇತ್ರಾವತಿ ಸಭಾಂಗಣ ನಡೆತಂಡು. ಜಿಲ್ಲಾ ಪಂಚಾಯತ್ ಗುರ್ಕಾರ್ ದಿ ಮೀನಾಕ್ಷಿ ಶಾಂತಿಕೋಡು ಗುರ್ಕಾರ್ಮೆಂಟ್ ನಡೆತಿನ ಸಭೆಟ್ ಸದಸ್ಯರು ಮಂಜುಳಾ ಮಾಧವ ಸಮಸ್ಯೆಲೆನು ದುಂಬುದಿದ್ದು ಸಭೆಟ್ ನಿರ್ಣಯಲೆನು ಒತ್ತೊಂಡಲ ಏತೋ ನಿರ್ಣಯಲು ಪಾಲನೆ ಆವಂದಿಜ್ಜಿ ಡಾಕ್ಟರ್ ಎಂ.ಆರ್. ರವಿ ಉಪ್ಪುನ ಪೊರ್ತುಡು ನಡೆತಿನ ಸಭೆಟ್ 25 ಲಕ್ಷ ರೂಪಾಯಿ ಬಂಟ್ವಾಳ ತಾಲೂಕುಗು ಒದಗೈರ ನಿಘಂಟು ಆದಿತ್ತಂಡು ಅವು ಬೈದಿಜಿ ಐತ ಬದಲಿಗೆ ಪುತ್ತೂರುಗು ಪೋತುಂಡು ಕೃಷಿ ಬೊಕ್ಕ ಸಾಮಾಜಿಕ ಸ್ಥಾಯಿ ಸಮಿತಿದ ನಿಲ್ಲಿಟ್ಟು ಸಂತೆಕಟ್ಟೆ ಮಾರ್ಕೆಟ್ಗೆ 5 ಲಕ್ಷ ರೂಪಾಯಿ ದಿದ್ದಿತ್ತರು ಅವಲ ಮುಟುದಿಜಿಂದ ದೂರಿಯರು. ಮಾಜಿ ಗುರ್ಕಾರ್ಯರು ಕೊರಗಪ್ಪ ಕೆಲವು ಸಮಸ್ಯೆಲೇನು ದುಂಬುದಿದ್ದು ಪಾತಿರಿಯರು. ಸದಸ್ಯರು ಎಂ.ಎಸ್. ಮೊಹಮ್ಮದ್ ಪಾತಿರ್ದು ಕಂದಾಯ ಇಲಾಖೆದ ಸಮಸ್ಯೆಲೇನು ತೆರೆಯುನಿಯರ ಒಂಜಿ ಬೇತನೆ ಸಭೆ ನಡಪಾಯರ ತೀರ್ಮಾನ ಆತಂಡು ತಿಂಗೋಲು ರಡ್ಡಾಂಡು ನನಲ ಸಭೆ ನಡಪಾದ ಜಿರಂದು ಪಂಡ್ಯರು. ನೋಡಲ್ ಅಧಿಕಾರಿ ಬೈದ್ಯರು ಸಭೆ ನಡಪವಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆರ್. ಸೆಲ್ವಮಣಿ ಪಂಡ್ಯರು. ಒತ್ತು ಗುರ್ಕಾರ್ದಿ ಕಸ್ತೂರಿ ಪಂಜ ಸ್ಥಾಯಿ ಸಮಿತಿ ಗುರ್ಕಾರ್ಲು ಸಭೆಟ್ ಪಾಲ್ಗೊಂಡರು. 25 ಲಕ್ಷ ನಾವು ಅದನ್ನು ಕೇಳಿದ್ದೀವಿ. ಅದು ಕಳೆದ ಬಾರಿ ಮೀಟಿಂಗಲ್ಲಿ ಕೂಡ ಬಂದಿಲ್ಲ, ಈ ಬಾರಿ ನಿರ್ಣಯದಲ್ಲೂ ಕೂಡ ಬಂದಿಲ್ಲ. ನಾವು ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿದ್ದೇವೆ. ಅದರ ಮೊದಲಿನ ಸಭೆಯಲ್ಲಿ ಮಾಡಿದಾಗ ಕೂಡ ಅದು ಪುತ್ತೂರು ತಾಲೂಕಿಗೆ ಹೋಗಿದೆ. ಇನ್ನೊಂದು ಕೃಷಿ ಮತ್ತು ಸ್ಥಾಯಿ ಸಮಿತಿಯಲ್ಲಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯಲ್ಲಿ ಕಳೆದ 2 ಮೀಟಿಂಗಲ್ಲಿ ಬಂಟ್ವಾಳ ತಾಲೂಕಿಗೆ ಬಂದಂತಹ 5 ಲಕ್ಷ ಸಂತೆ ಮಾರುಕಟ್ಟೆ ಬಂದಂತಹ ಅನುದಾನವನ್ನು ನಮ್ಮ ಕೃಷಿ ಮಾರುಕಟ್ಟೆ ಅಧ್ಯಕ್ಷರು 5 ಲಕ್ಷ ಬಂಟ್ವಾಳಕ್ಕೆ ಮಾಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇಟ್ಟಿದ್ದಾರೆ. ಆ ಹಣ ಇವತ್ತು ಈ ನಿರ್ಣಯದಲ್ಲಿಲ್ಲ. ಕಂದಾಯ ಇಲಾಖೆಯ ಸಮಸ್ಯೆಗಳನ್ನು ಕಂದಾಯ ಅಧಿಕಾರಿ ಜಿಲ್ಲಾಧಿಕಾರಿಗಳು ಅಥವಾ ಅವರು ಯಾರು ಕಳಿಸ್ತಾರೆ ನೋಡಲ್ ಅಧಿಕಾರಿ ಅವರ ಒಂದು ಸಭೆ ಪ್ರತ್ಯೇಕ ಮಾಡಬೇಕಂತ ನಾವು ತೀರ್ಮಾನ ಮಾಡಿ ಹೌದಲ್ವಾ? ಈಗ ಒಂದು ನಿಮಿಷ, ನಾವು ತೀರ್ಮಾನ ಮಾಡಿದ್ದು ಈ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ಮೊದಲು ಒಂದು ಸಭೆ ಮಾಡಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೇವೆ ಹೌದಾ?